ದರ್ಶನ್ ಅವರ ಪರೋಪಕಾರಿ ಗುಣದ ಬಗ್ಗೆ ಬಹುತೇಕರಿಗೆ ಗೊತ್ತಿರುವಂತದ್ದೇ. ಸಿನಿಮಾ ರಂಗದಲ್ಲಿ ಹೊಸಬರಿಗೆ ಅವರು ಮಾಡುವ ಸಹಾಯ, ಗೆಳೆಯರಿಗೆ ನೀಡಿರುವ ನೆರವು, ಪ್ರಾಣಿ ಪಕ್ಷಿಗಳ ಬಗ್ಗೆ ಅವರಿಗಿರುವ ಕಾಳಜಿ, ದರ್ಶನ್ ಅವರ ಇತರೆ ಮಾನವೀಯ ಕಾರ್ಯಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳಿವೆ. ಈ ಉದಾಹರಣೆಗಳ ಪಟ್ಟಿಗೆ ಈಗ ಹೊಸದೊಂದು ಘಟನೆ ಸೇರ್ಕೊಂಡಿದೆ. ನಟ ದರ್ಶನ್ ನಾಯಕ ನಟನಾಗಿ ನಟಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ ಬಿಡುಗಡೆಯಾಗಿ 20 ವರ್ಷವಾಗಿದೆ. ಈ ಖುಷಿಯ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡಲು ಕೆಲವು ದಿನಗಳ ಹಿಂದೆಯಷ್ಟೇ ಚಿತ್ರದ ನಿರ್ಮಾಪಕ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ದರ್ಶನ್ ಅಭಿನಯದ ಮೊದಲ ಚಿತ್ರದ ನಿರ್ದೇಶಕ ದಿವಂಗತ PN ಸತ್ಯ ಅವರ ಕುಟುಂಬ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಅಂದು ಕಾರ್ಯಕ್ರಮದಲ್ಲಿ PN ಸತ್ಯ ಅವರನ್ನು ನೆನಪಿಸಿಕೊಂಡ ದರ್ಶನ್, ನಮ್ಮ ಕುಟುಂಬ ಅವರಿಗೆ ಆಭಾರಿಯಾಗಿದೆ ಎಂದು ಹೇಳಿದರು. ಮೆಜೆಸ್ಟಿಕ್ ಮಾತ್ರವೇ ಅಲ್ಲದೆ ದರ್ಶನ್ ಅಭಿನಯದ ಸರ್ದಾರ, ದಾಸ, ಶಾಸ್ತ್ರಿ, ತಂಗಿಗಾಗಿ ಚಿತ್ರಗಳನ್ನು PN ಸತ್ಯ ಅವರು ನಿರ್ದೇಶನ ಮಾಡಿದ್ರು. ಆದ್ರೆ ವಿಷಯ ಇದಲ್ಲ. PN ಸತ್ಯ ಅವರನ್ನು ಕೇವಲ ಬಾಯಿ ಪ್ರಚಾರಕ್ಕೆ ನೆನಪಿಸಿಕೊಳ್ಳಲಿಲ್ಲ ದರ್ಶನ್. ಬದಲಿಗೆ ಯಾರಿಗೂ ತಿಳಿಯದಂತೆ PN ಸತ್ಯ ಅವರ ಕುಟುಂಬಕ್ಕೆ ದೊಡ್ಡ ಮೊತ್ತದ ಹಣವನ್ನು ನೀಡಿ ಸಹಾಯವನ್ನು ಕೂಡ ಮಾಡಿದ್ದಾರೆ. ಈ ವಿಷಯವನ್ನು ದರ್ಶನ್ ಅವರ ಆಪ್ತ ಗೆಳೆಯ ಅಣಜಿ ನಾಗರಾಜ್ ಅವರು ಹೇಳಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಮಾತನಾಡಿರುವ ಅಣಜಿ ನಾಗರಾಜ್, ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ PN ಸತ್ಯ ಅವರ ಪತ್ನಿ ಮತ್ತು ಕುಟುಂಬ ಭಾಗವಹಿಸಿತ್ತು. ಅಂದು ಸತ್ಯ ಅವರ ಪತ್ನಿಗೆ 10 ಲಕ್ಷವನ್ನು ಲಕೋಟೆಯೊಂದರಲ್ಲಿ ಇಟ್ಟು ದರ್ಶನ್ ಕೊಟ್ಟಿದ್ದಾರೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಬಂದ ಹಲವರಿಗೆ ಈ ವಿಷಯ ಗೊತ್ತಾಗಲಿಲ್ಲ. ದರ್ಶನ್ ಸಹಾಯ ಮಾಡಿದ್ರೆ ಅವರು ಯಾರಿಗೂ ಹೇಳೋದಿಲ್ಲ. ಅದು ಅವರ ದೊಡ್ಡ ಗುಣ ಎಂದು ಹೇಳಿದ್ದಾರೆ ಅಣಜಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.